ರಾಜ್ಯದಲ್ಲಿ ನಡೆಯುತ್ತಿರುವ ಅಹಿತಕರ ಘಟನೆ ಕಾನೂನು ವ್ಯವಸ್ಥೆಯ ಲೋಪವನ್ನು ಪರೋಕ್ಷವಾಗಿ ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದಗೌಡ ಒಪ್ಪಿಕೊಂಡಿದ್ದಾರೆ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಈ ರೀತಿಯ ಘಟನೆಯಾದಾಗ ಬೀದಿಗಿಳಿದು ಹೋರಾಟ ಮಾಡುತ್ತಿದ್ದೆವು. ಆದರೆ ಇದೀಗ ಜನರ ಭಾವನೆಯ ಕಟ್ಟೆ ಒಡೆದಿದೆ. ಈ ಕಾರಣಕ್ಕಾಗಿ ರಾಜ್ಯದಲ್ಲಿ ಸರ್ಕಾರದ ವಿರುದ್ಧ ನಮ್ಮವರೇ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡುವ ಮೂಲಕ ಇಂಥ ಘಟನೆಯನ್ನು ತಡೆಯಬೇಕಿದೆ. ಪ್ರವೀಣ್ಗೆ ಬೆದರಿಕೆ ಕರೆ ಬರುತ್ತಿರುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಲಾಗಿದೆ. ಈ ವಿಚಾರವನ್ನು ಇಲಾಖೆ ಗಂಭೀರವಾಗಿ ತೆಗೆದುಕೊಳ್ಳಬೇಕಿತ್ತು. ಯಾಕೆ ಈ ರೀತಿಯ ಲೋಪ ಆಯಿತು ಎನ್ನುವುದು ತಿಳಿದಿಲ್ಲ ಎಂದು ಡಿ.ವಿ. ಸದಾನಂದಗೌಡ ಹೇಳಿದ್ದಾರೆ. ಪ್ರವೀಣ್ ಹತ್ಯೆ ಪ್ರಕರಣವನ್ನು ಎನ್ಐಎಗೆ ನೀಡಿರುವುದು ಉತ್ತಮ ಬೆಳವಣಿಗೆ. ಈ ಬಗ್ಗೆ ತ್ವರಿತ ತನಿಖೆ ನಡೆಸುವಂತೆ ಕೇಂದ್ರ ಗೃಹ ಸಚಿವರನ್ನು ಒತ್ತಾಯಿಸಲಾಗುವುದು. ಈ ಸಂಬಂಧ ಕರ್ನಾಟಕದ ಸಂಸದರೇ ತಂಡ ಗೃಹ ಸಚಿವರನ್ನು ಭೇಟಿ ಮಾಡಲಿದ್ದೇವೆ. ಮಂಗಳವಾರ ಈ ಬಗ್ಗೆ ಸಮಯ ನಿಗದಿಪಡಿಸಲಾಗಿದೆ. ಈ ಹಿಂದೆ ಎನ್ಐಎಗೆ ವಹಿಸಿದ ಪ್ರಕರಣಗಳು ತನಿಖೆಯಾಗಿಲ್ಲ. ಆದರೆ ಎನ್ಐಎ ಎಲ್ಲ ಪ್ರಕರಣಗಳನ್ನು ಸಂಪೂರ್ಣ ತನಿಖೆ ನಡೆಸುತ್ತದೆ. ರಾಜ್ಯದಲ್ಲೂ ಎನ್ಐಎ ಕೇಂದ್ರ ಸ್ಥಾಪನೆಯಾಗಲಿದೆ ಮತ್ತು ರಾಜ್ಯದ ಕಚೇರಿ ಮಂಗಳೂರಿನಲ್ಲೇ ಆಗಲಿದೆ. ಈ ಬಗ್ಗೆ ಈಗಾಗಲೇ ಸ್ಥಳ ಪರಿಶೀಲನೆಯೂ ನಡೆದಿದೆ ಎಂದು ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದಗೌಡ ಹೇಳಿಕೆ ನೀಡಿದ್ದಾರೆ. ಒಬ್ಬ ಸಂಘಟನೆಯ ಪ್ರಮುಖನಾಗಿ ಪ್ರಾಯಶಃ ನಾನು ನನ್ನ ಕಾರ್ಯಕ್ಷೇತ್ರ ಇವತ್ತು ಬೆಂಗಳೂರು ಮತ್ತು ಆ ಭಾಗದಲ್ಲಿರುವ ಕಾರಣ ನಾನು ಈ ಒಂದು ತಾಲೂಕಿನಲ್ಲಿ ಈ ಮನೆಯವರು ಇವರ ಹಿರಿಯರು ಬಾಕಿಯವರೆಲ್ಲ ನನ್ನ ಜೊತೆ ಕೆಲಸ ಹಿಂದೆ ಮಾಡಿದ ಕಾರಣ ನನ್ನ ಜವಾಬ್ದಾರಿಯಿಂದ ಬಂದಿದ್ದೀನಿ. ಬೇರೆ ಕಡೆಗೆ ಹೋಗುವಂಥದ್ದು ನೀವು ಹೇಳಿದ ರೀತಿಯಲ್ಲಿ ಹೋಗಬೇಕು, ಯಾರದೇ ಆಗಲಿ ಅವರ ಮನೆಗೆ ಹೋಗುವಂಥದ್ದು ಅದು ನ್ಯಾಯ. ಸರ್ಕಾರದ ಜವಾಬ್ದಾರಿ ಇದ್ದವರು ಆ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಸರ್, ಈ ಪ್ರಕರಣದಲ್ಲಿ ಕೇವಲ ನಾನೊಬ್ಬ ಜವಾಬ್ದಾರಿದ್ದಾಗಿ ಇನ್ವೆಸ್ಟಿಗೇಷನ್ ಪೆಂಡೆನ್ಸಿ ಇರುವಂಥ ಸಂದರ್ಭಗಳಲ್ಲಿ ಅದರ ಬಗ್ಗೆ ನಾನು ಹೆಚ್ಚು ಮಾತಾಡೋದು ಸೂಕ್ತ ಅಲ್ಲ. ಅದು ನಮ್ಮ ಕಡೆಯಿಂದ ಅದಕ್ಕೆ ಒಂದು ಬೇರೆ ಅವರಾಗಿದೆ, ಇವರಾಗಿದೆ, ನೆಟ್ಟಾರಲ್ಲಿ ಆಗಿದೆ, ಅಂಗಡಿಯಲ್ಲಿ ಇದ್ದೊಂದಾಗಿದೆ, ಇದನ್ನೆಲ್ಲ ನಾವು ಹೇಳಬಾರ್ದು. ನಾವು ಪೊಲೀಸರ ಮೇಲೆ ಭರವಸೆ ಇಟ್ಟು ಪೊಲೀಸರಿಗೆ ಸ್ಪಷ್ಟ ನಿರ್ದೇಶನಗಳನ್ನು ಕೊಟ್ಟು ಎಸ್ ಗೋ ಹೆಡ್ ಅಂತ ಹೇಳುವಂಥ ಮಾತನ್ನು ಹೇಳಬೇಕು. ಅದನ್ನು ಮಾಡಿದ್ದೀವಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಿಮ್ಮದೇ ಸರ್ಕಾರ ಇದೆ. ಈ ಘಟನೆಗಳು ಮರುಕಳಿಸ್ತಾ ಇದ್ದಾವೆ. ಇದು ಕೇಂದ್ರ ಮತ್ತು ರಾಜ್ಯ ಅಂತ ಒಪ್ಕೋತೀರಾ? ಇನ್ನೊಂದು ಇವತ್ತು ಹೋಮ್ ಮಿನಿಸ್ಟರ್ ಮನೆ ಮೇಲೆ ಕೂಡ ABP ನೀವು ಕಾರ್ಯಕರ್ತರು ಕೂಡ ಮುತ್ತಿಗೆ ಹಾಕುವ ಯತ್ನ ಸರ್, ಭಾವನೆಗಳು ಹಾಗೆ ಬಂದಿದೆ. ಯಾಕೆಂತ ಹೇಳಿದರೆ ಕಾಂಗ್ರೆಸ್ ಇದ್ದಾಗ ನಾವು ಭಾರಿ ಬೀದಿಗಿಳಿದು ಪ್ರತಿರೋಧ ಮತ್ತೊಂದೆಲ್ಲ ಮಾಡ್ತಾಯಿದ್ದೆವು. ಆಗ ನಮ್ಮೆಲ್ಲರ ವೋಟರ್ಸ್ಗಳ ಮನೋಭಾವನೆಯಲ್ಲಿ, ಹಿಂದೂ ಸಮಾಜದವರ ಮನೋಭಾವನೆಯಲ್ಲಿ ಏನಿತ್ತು ಅಂತೇಳಿ ನಮ್ಮ ಸರ್ಕಾರ ಬಂದರೆ ಎಲ್ರಿಗೂ ರಕ್ಷಣೆ ಸಿಗ್ತದೆ ಅಂತ ಹೇಳುವಂಥ ಭಾವನೆಗಳಿತ್ತು. ಆದರೆ ಅದೆಲ್ಲಿಯೋ ಸ್ವಲ್ಪ ಮಟ್ಟಿಗೆ ಅದಕ್ಕೆ ಕೊರತೆ ಆಗಿದೆ ಅಂತ ಹೇಳುವಂಥದ್ದು ನಾನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳಿ. ಬ್ರಾಂಚ್ ಇಲ್ಲೇ ಆಗಬೇಕು ಅಂತ ಏನಾದರೂ ಇದೆಯಾ? ಮಂಗಳೂರಿನಲ್ಲಿ ಮಾಡಬೇಕು, ಕರ್ನಾಟಕಕ್ಕೆ ಬರುವಂಥ NIA ಬ್ರಾಂಚ್ ಮಂಗಳೂರಿನಲ್ಲಿ ಮಾಡಬೇಕು ಅಂತ ಈಗಾಗಲೇ ಅಲ್ಲಿ ಸ್ಥಳ ವೀಕ್ಷಣೆ ಕೂಡ ಆಗುವಂಥದ್ದು ಆಗ್ತಾಯಿದೆ. ಅದು ಶೀಘ್ರವಾಗಿ